ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಘಾಟ್ಗಳಿವೆ. ಆದರೆ ಕಳೆದ 4 ವರ್ಷಗಳಿಂದ ಸುರಿದ ಭಾರಿ ಮಳೆಗೆ ಘಾಟ್ ರಸ್ತೆಗಳು ಸಂಪೂರ್ಣ ಅಪಾಯದ ಸ್ಥಿತಿಯಲ್ಲಿ ಇದ್ದು ಕೂಡಲೇ ಈ ರಸ್ತೆಗಳನ್ನು ದುರಸ್ತಿಪಡಿಸಬೇಕು. ಘಾಟ್ ರಸ್ತೆಗಳನ್ನು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ದುರಸ್ತಿ ಮಾಡಿದ್ರೂ ಪ್ರಯೋಜನ ಇಲ್ಲದಂತಾಗ್ತಾ ಇದೆ. ಹಿಮಾಲಯದಲ್ಲಿ ರಸ್ತೆ ದುರಸ್ತಿಯನ್ನ ಮಾಡುವ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದನ್ನ ದುರಸ್ತಿಪಡಿಸಲು ಮುಂದಾಗಬೇಕು ಎಂದು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉನ್ನತ್ ಕೋಟ್ಯನ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ವಿಧಾನಸಭಾ ಅಧಿವೇಶನದಲ್ಲಿ ತಮ್ಮ ಬೇಡಿಕೆಯನ್ನ ಮಂಡಿಸಿದ ಅವರು ಭಾರಿ ಮಳೆಯ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟದ ಸಾಲಿನಲ್ಲಿರುವಂತಹ 8 ಘಾಟ್ಗಳಾದ ಸಂಪಾಜೆ, ಮಡಿಕೇರಿ, ಅರೆಬೈಲು, ಇಡಗುಂಜಿ, ಚಾರ್ಮಾಡಿ, ಕೊಟ್ಟಿಗೆಹಾರ, ಶಿರಾಡಿ ಘಾಟ್, ಸಕಲೇಶಪುರ, ಆಗುಂಬೆ, ಸೋಮೇಶ್ವರ, ಗುಂಡ್ಯ, ಕೆರೆಕಟ್ಟೆ, ಮಾಳ, ಹುಲಿಕಲ್, ಹೊಸಂಗಡಿ ಘಾಟ್ಗಳು ಭಾರಿ ಮಳೆಗೆ ಧಾರಣಾ ಸಾಮರ್ಥ್ಯ ಕಳೆದು ಅಪಾಯದ ಸ್ಥಿತಿಗೆ ತಲುಪಿದೆ. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹದಗೆಡಲಿದ್ದು ಸಕಾಲದಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ 125 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ಪಡೆದು ಶಾಶ್ವತವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಕೋಟ್ಯನ್ ಆಗ್ರಹಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಲೋಕೋಪಯೋಗಿ ಸಚಿವರು ಎಲ್ಲ 18 ಘಾಟ್ಗಳ ಬಗ್ಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದು ಉತ್ತರಿಸಿದರು. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 221 ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳ ಬಯಸ್ತೇನೆ. ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟದ ಸಾಲಿನಲ್ಲಿರುವ ಒಟ್ಟು 8 ಘಾಟ್ಗಳಾದ ಸಂಪಾಜೆ, ಮಡಿಕೇರಿ, ಅರೆಬೈಲು, ಇಡುಗುಂಜಿ, ಚಾರ್ಮಾಡಿ, ಕೊಟ್ಟಿಗೆಹಾರ, ಶಿರಾಡಿ ಘಾಟ್, ಸಕಲೇಶ್ಪುರ, ಗುಂಡ್ಯ, ಆಗುಂಬೆ, ಸೋಮೇಶ್ವರ, ಕೆರೆಕಟ್ಟೆ, ಮಾಳ, ಕೊಲ್ಲೂರು, ನಾಗೋಡಿ, ಹುಲಿಕಲ್, ಹೊಸಂಗಡಿ ಘಾಟ್ಗಳು ಕಳೆದ 4 ವರ್ಷಗಳಿಂದ ಸುರಿದ ಭಾರೀ ಮಳೆಗೆ ಧಾರಣಾ ಸಾಮರ್ಥ್ಯವನ್ನು ಕಳೆದುಕೊಂಡು ಅಪಾಯದ ಸ್ಥಿತಿಗೆ ತಲುಪಿದೆ. ಅಲ್ಲದೆ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹದಗೆಡುವಂತಹ ಸಾಧ್ಯತೆ ಇದೆ. ಮಾನ್ಯ ಅಧ್ಯಕ್ಷರೇ, ಆದುದರಿಂದ ಇಲಾಖೆಯವರು ಮುಂಜಾಗ್ರತಾ ಕ್ರಮಗಳನ್ನು ಸಕಾಲದಲ್ಲಿ ತೆಕ್ಕೊಳ್ಬೇಕು. ಇಲ್ಲವಾದಲ್ಲಿ ಅಪಾಯದ ಭೀತಿ ಉಂಟಾಗ್ತದೆ. ಮಳೆಗಾಲಕ್ಕೆ ಮೊದಲು ಅಥವಾ ಬಳಿಕ ಘಾಟ್ ರಸ್ತೆಗಳಿಗೆ ನೂರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಿಪೇರಿ ಮಾಡಲಾಗುತ್ತದೆ. ಆದರೆ ಮಳೆಗಾಲ ಶುರುವಾಗುತ್ತಿದ್ದಂತೆ ಅಲ್ಲಲ್ಲಿ ಭೂಕುಸಿತ ಪ್ರಾರಂಭ ಆಗ್ತದೆ. ಹಿಮಾಲಯದ ಪ್ರದೇಶದಲ್ಲಿ ರಸ್ತೆ ಮತ್ತು ಸೇತುವೆ ನಿರ್ಮಾಣದಲ್ಲಿ ಪರಿಣಿತಿ ಸಾಧಿಸಿರುವಂತಹ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಳಸುತ್ತಿರುವಂತಹ ತಂತ್ರಜ್ಞಾನದ ಮೂಲಕ ನಮ್ಮಲ್ಲಿರುವ ಘಾಟ್ ರಸ್ತೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಯ ಕುರಿತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು. ನಮ್ಮ ಮುಖ್ಯಮಂತ್ರಿಯವರು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾದ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ಈ ಕುರಿತು ವಿಶೇಷ ಪ್ಯಾಕೇಜ್ಗಾಗಿ ಮನವಿ ಮಾಡಿರುವುದು ಶ್ಲಾಘನೀಯ ಕ್ರಮ. ಕೇಳೋಣ. ಘಾಟ್ ರಸ್ತೆಗಳ ಶಾಶ್ವತವಾಗಿ ಸರಿಪಡಿಸಲು ಬೇಕಾಗುವ ಸುಮಾರು 125 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದಿಂದ ಪಡೆದು ನಮ್ಮ 8 ಘಾಟ್ ರಸ್ತೆಗಳನ್ನು ಶಾಶ್ವತ ರೀತ್ಯ ಅಭಿವೃದ್ಧಿಪಡಿಸುವ ಮೂಲಕ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಕ್ರಮ ಜರುಗಿಸಬೇಕೆಂದು ಸನ್ಮಾನ್ಯ ಲೋಕೋಪಯೋಗಿ ಸಚಿವರನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಕೇಳೋಣ ಕೋಟ್ಯನ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಬಹಳ ಒಂದು ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಳೆದ 3-4 ವರ್ಷಗಳಿಂದ ಸುರಿತಿರತಕ್ಕಂಥ ಅಪಾರವಾದ ಮಳೆಯಿಂದ ರಸ್ತೆಗಳು ಕೆಟ್ಟಿದ್ದು ಸರ್ಕಾರದ ಗಮನದಲ್ಲಿದೆ. ಘಾಟ್ಗಳು ಕೂಡ ಕೆಟ್ಟಿದ್ದಾವೆ. ಅವರು ಹೇಳಿದಂಥ ಎಲ್ಲ 18 ಘಾಟ್ಗಳ ಬಗ್ಗೆ ಸವಿಸ್ತಾರವಾದಂಥ ಉತ್ತರವನ್ನು ಅವರಿಗೆ ಕೊಟ್ಟಿದ್ದೇವೆ. ಕೆಲವೊಂದು ಕ್ರಮಗಳನ್ನು ತಗೊಂಡಿದ್ದೇವೆ. ಕೆಲವು ಟೆಂಡರ್ಗಳ ಚಾಲ್ತಿಯಲ್ಲಿದ್ದಾವೆ. ಕೆಲವೊಂದನ್ನು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅಪ್ರೂವಲ್ ಕಳಿಸಿದ್ದೇವೆ. ಎಷ್ಟು ಸಾಧ್ಯತೆಯೋ ಅಷ್ಟು ಬೇಗನೆ ಆ ಘಾಟ್ಗಳ ದುರಸ್ತಿಗೆ ಸಮಗ್ರವಾದಂಥ ಹಣಕಾಸಿನ ನೆರವನ್ನು ಒದಗಿಸಿ ಅಪಾಯವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಅನ್ನೋ ಭರವಸೆಯನ್ನು ಮಾನ್ಯ ಸದಸ್ಯರಿಗೆ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಕೋಟ್ಯನ್. ಧನ್ಯವಾದಗಳು. ಓಕೆ.